ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಸಚಿವ ಬಿ ರಮನಾಥ್ ರೈ ನೇತೃತ್ವದಲ್ಲಿ ಅಕ್ರಮ ಮರಳುಗಾರಿಕೆ ವಿರುದ್ಧ ಪ್ರತಿಭಟನೆ ಬುಡೋಲಿ ಜಂಕ್ಷನ್ನಲ್ಲಿ ನಡೆಯಿತು. ಮಾಜಿ ಸಚಿವ ಬಿ ರಮನಾಥ್ ರೈ ಮಾತನಾಡಿ, ಶಾಸಕ ರಾಜೇಶ್ ನಾಯ್ಕ್ ಬೆಂಬಲಿಗರು ಒಂದು ಕಡೆಗೆ ಪರ್ಮಿಟ್ ಪಡೆದು ವಿವಿಧ ಕಡೆಗಳಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಮಾಡಲಾಗುತ್ತಿದೆ. ಅವಧಿಯಲ್ಲಿ ಮರಳುಗಾರಿಕೆಗೆ ಕಾನೂನು ತಂದಿದ್ದು ಅದರ ದುರುಪಯೋಗ ನಡೆಯುತ್ತಿದೆ. ರಾಜಾರೋಷವಾಗಿ ಯಂತ್ರಗಳ ಮೂಲಕ ತೆಗೆಯಲಾಗುತ್ತಿದೆ. ಇಂತಹ ಮರಳುಗಾರಿಕೆಯಿಂದ ಮಸೀದಿ ದೇವಸ್ಥಾನಕ್ಕೂ ತೊಂದರೆಯಾಗುತ್ತಿದೆ. ಇದು ದೇವಸ್ಥಾನದ ಅಸ್ತಿತ್ವದ ಮೇಲೆ ಪರಿಣಾಮ ಬೀಳುತ್ತಿದೆ ಎಂದರು. ಧರ್ಮದ ಬಗ್ಗೆ ಮಾತಾಡ್ತಕ್ಕಂತ ಕೆಲವು ಜನ ಇವತ್ತು ಈ ಮರಳುಗಾರಿಕೆಯ ಪರಿಣಾಮ ದೇವಸ್ಥಾನದ ಅಸ್ತಿತ್ವದ ಮೇಲೆ ಕೂಡ ಇರ್ತದೆ ಎನ್ನುವುದನ್ನ ಈ ಒಂದು ಬಿಜೆಪಿಯವರು ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ದೇವಸ್ಥಾನವನ್ನೇ ಅಗೆದು ಏನು ಈ ಒಂದು ಗಣಿಗಾರಿಕೆ ಮಾಡಿದ್ದಾರೆ, ಅದೇ ರೀತಿಯ ವ್ಯವಸ್ಥೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಬೆಂಬಲಿತ ಮರಳುಗಾರಿಕೆ ಮಾಡತಕ್ಕಂಥ ಜನ ಮಾಡ್ತಾ ಇದ್ದಾರೆ ಅನ್ನುವುದು ಬಹಳ ನೋವಿನ ಸಂಗತಿ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನ ಎಲ್ಲಾ ಕಡೆ ಕೂಡ ಇದನ್ನು ವಿಸ್ತರಿಸ್ತೇವೆ. ಇವತ್ತು ನಮ್ಮ ಉಮಾನಾಥ್ ಹೇಳಿದ್ರು ಮಣ್ಣು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಯಾಕೆ ತಮಿಳುನಾಡಿನ ಸಿಮೆಂಟ್ ಕಂಪನಿಗೆ ದಕ್ಷಿಣ ಕನ್ನಡ ಮಣ್ಣು ಅದಕ್ಕೆ ಎಲ್ಯೂಮಿನಿಯಂ ಕಂಟೆಂಟ್ ಇದೆ ಅಂತ ಹೇಳಿದ್ರೆ ಅದನ್ನ ವೈಜ್ಞಾನಿಕವಾಗಿ ತನಿಖೆ ಮಾಡಿ ರಾಯಲ್ಟಿ ಹಾಕಬೇಕಾದ ಅಗತ್ಯ ಇದೆ. ಸರ್ಕಾರ ನಷ್ಟ ಮಾಡಿಕೊಂಡು ಸುಮ್ಮನೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಸುತ್ತಮುತ್ತಲು ಏನು ಒಂದು ಕಡೆ ಪರ್ಮಿಟ್ ಮಾಡಿಕೊಂಡು ಇಡೀ ಊರು ಸುತ್ತ ಕೂಡ ಅದು ಕೂಡ ಜೆಸಿಪಿಯಲ್ಲಿ ಆಗ್ತಕ್ಕಂಥ ಅವಕಾಶ ಇಲ್ಲದಂತ ಕಾಲದಲ್ಲಿ ಬಹುಶಃ ರಾಜಾರೋಷವಾಗಿ ಹಾಕಿ ಅದಕ್ಕೆ ಯಾವುದೇ ಅಧಿಕಾರಿಗಳು ಅದನ್ನು ಎದುರ್ತಕ್ಕಂಥ ಒಂದು ಧೈರ್ಯವನ್ನ ತೋರೋದಿಲ್ಲ ಅನ್ನುವಂಥದ್ದು ಕೂಡ ನೋವಿನ ಸಂಗತಿ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಈ ಗಣಿಗಾರಿಕೆಯನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಇನ್ನು ಸರ್ಕಾರವನ್ನು ಎಚ್ಚರಿಸತಕ್ಕಂಥ ಕೆಲಸವನ್ನ ಈ ಒಂದು ಪ್ರತಿಭಟನೆ ಮೂಲಕ ನಾವು ಮಾಡ್ತಾ ಇದ್ದೇವೆ. ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ ಮಾತನಾಡಿ, ಅಕ್ರಮವಾಗಿ ಮರಳು ಸಾಗಾಟ ನಡೆಯುತ್ತಿದ್ದು ಶಾಸಕರಿಗೆ ಇಲಾಖೆಗೆ ಮಾಮೂಲಿ ಹೋಗುತ್ತಿದೆ. ದುಪ್ಪಟ್ಟು ಹಣ ನೀಡಿ ಬಡವರು ಮರಳು ಖರೀದಿಸುವಂತಾಗಿದೆ. ಜನರಿಗೆ ಪರಿಹಾರ ಒದಗಿಸುವುದು ರಾಜಧರ್ಮವಾಗಿದೆ. ಆದರೆ ಇಲ್ಲಿ ಮರಳಿನಿಂದ ಲಕ್ಷ ಲಕ್ಷ ನುಂಗುತ್ತಿದ್ದಾರೆ. ಮರಳು ಅಡ್ಡೆಗೆ ದಾಳಿ ನಡೆಸಿದವರಿಗೆ ವರ್ಗಾವಣೆ ಬೆದರಿಕೆ ಬರುತ್ತಿದೆ ಎಂದರು. ಜರ್ತಿಲ ಪ್ರದೇಶಗಳು ನಿರಂತರವಾದ ಮಿಷನರಿ ಪ್ರಪಾರದ ಅಕ್ರಮವಾದ ಮರಳುಗಾರಿಕೆ ಬಂಡ ಉವೇ ಒಂಜಿ ಪರ್ಮಿಟ್ ಇಜ್ಜಂದೆ ಈ ಭಾಗಗಳು ರಾಜಾರೋಷವಾದ ಪೊಯ್ಯಬಹುದುಂಡು. ದಾಯ ಬಣ್ಣಗ ಈ ವಿಚಾರ ದಾಯ ಬಣ್ಣದಿಲ್ಲ ಬಣ್ಣಗ ಇನಿ ರಾಜಧರ್ಮ ಪಾಲನೆ ಮಲ್ಪಂಚಿನ ನಮ್ಮ ಈ ಭಾಗದ ಶಾಸಕರು ದಾದ ಪಣದುಲ್ಲೇರು ಇನಿ ಈತ್ ಮಲ್ಲ ಅಕ್ರಮ ದಂಧೆಯನ್ನು ನಡ್ತೊಂದಿಪ್ಪಣಗಲ್ಲ ಆದ್ರೆ ಕಣ್ಣು ಮುಚ್ಚಿದೆ ತೂವೊಂದು ಪುಡನ್ನ ಲೆಕ್ಕ ಕಾರಣದಾದ ಇನಿ ಇಲಾಖೆಲ ನೆತ್ತ ಬಗ್ಗೆ ಮೌನ ಧೋರಣೆ ತೋಜೊಂದುಂಡು. ದಾಯ ಬಣ್ಣಗ ಇನಿ ಈ ವಿಚಾರಡು ಈ ಅಕ್ರಮ ಮರಳುಗಾರಿಕೆ ವಿಚಾರಡು ಎಂಗುಲು ರಮನಾಥ್ ರೇಖರ ನೇತೃತ್ವಡು ಜಿಲ್ಲಾಧಿಕಾರಿನ ಕೈತಲ್ಲ ಪೋದಿತ್ತ SP ನಾಡಿ ಕೈತಲ್ಲ ಪೋದಿತ್ತ ಅಂಡ ಈ ವಿಚಾರಗಳು ಮೌನ ಧೋರಣೆ ತೋಜೊಂದುಂಡು. ಇನ್ನು ನಿಕಲು ರಾಜ್ಯಾದ್ಯಂತ ದೇಶಾದ್ಯಂತ ತೂವೊಂದಿಪ್ಪಂಚಿನ ಕೇಳೊಂದಿಪ್ಪಂಚಿನ 40% ವಿಚಾರ ಈ ದಾಯಗಿತ್ತೆ ಪ್ರಸ್ತಾಪ ಅಂತಂದಿಲ್ಲ ಬಣ್ಣಗ ಈ ವಿಚಾರಡು ಈ ಮುಲ್ಪದ ಅಕ್ರಮ ಮರಳುಗಾರಿಕೆ ಇಲಾಖೆ ಕೆಳಗೆ 7% പോകുന്നുണ്ട്. ಈ ಭಾಗದ ಶಾಸಕರಿಗೆ 7 പോകുന്നുണ്ട്. ನೇನು ಜನತೆಗೆ ತೆರಬಹುದು ದಯಬಣ್ಣಗ ನಿರಂತರವಾದ ಮೂಲ ದಂಧೆ ನಡೆದುಕೊಂಡು ದಯಬಣ್ಣಗ ಅಂದ್ವೇ ರೋಡು ರಮನಾಥ್ ನಾಯ್ಕರು ಅಧಿಕಾರ ಅಡಿಪಿನಾಗ 25 ಲಕ್ಷ ವೆಚ್ಚ ಮಲ್ತದೆ. ಈ ಭಾಗದ ರಸ್ತೆಯನ್ನು ದುರಸ್ತಿ ಮಲ್ತೇರು ನೇನೆ ಹಾಳು ಮಲ್ತೊಂದು ಈ ಭಾಗದ ಸಮಸ್ಯೆ ಮಲ್ತೊಂದು ಈ ಭಾಗದಲ್ಲಿ ತೊಂದರೆ ಕೊರೊಂದು ರಾಜ್ಯದ ಬೊಕ್ಕಸಕ್ಕೂ ತೊಂದರೆ ಮಲ್ತೊಂದಿಪ್ಪ ರಾಜ್ಯದ ಬೊಕ್ಕಸಕ್ಕೂ ನಿರಂತರವಾದ ನಷ್ಟ ಮಲ್ತೊಂದುಲ್ಲೇರು ನೇನೆ ಈ ವಿಚಾರದ ಬಗ್ಗೆ ಪ್ರತಿಭಟನೆ ಆಯೋಜನೆ ಮಲ್ತದ ದಯಬಣ್ಣಗ ಈ ಶಾಸಕರಿಗೆ ಎಂಕೊಂದು ವಿಚಾರ ಬಾಂದಿಲ್ಲ ರಾಜಧರ್ಮ ಪಾಲನೆ ಈಗಿನ ಕಾರ್ಯಕರ್ತರಿಗೆ ಮಾತ್ರ ಹತ್ತು ಬಂಟ್ವಾಳದ ಜನತೆಗೆ ಉಂಟಾಗ್ತಾ ಇಪ್ಪಡು ದಯಬಣ್ಣಗ ಇನಿ
ಈ ಮೂಲ ಬಿಜೆಪಿದ ಕಾರ್ಯಕರ್ತರ ಮುಖಾಂತರ ನಿರಂತರವಾದ ಅಕ್ರಮ ಮರಳುಗಾರಿಕೆ ನಡೆಸುವುದುಂಟು. ಕೆಪಿಸಿಸಿ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್, ಪದ್ಮಶೇಖರ್ ಜೈನ್, ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಬಂಟ್ವಾಳ ಬ್ಲಾಕ್ನ ಮಾಜಿ ಅಧ್ಯಕ್ಷ ಮಾಯಲಪ್ಪ ಸಾಲ್ಯಾನ್, ಪಾಣೆಮಂಗಳೂರು ಬ್ಲಾಕ್ ಮಾಜಿ ಅಧ್ಯಕ್ಷ ಅಬ್ಬಾಸ್ ಅಲಿ, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ವಿಭಾಗದ ಅಧ್ಯಕ್ಷೆ ಜಯಂತಿ ಪೂಜಾರಿ, ಬಂಟ್ವಾಳ ಪುರಸಭಾ ಸದಸ್ಯರು ವಾಸು ಪೂಜಾರಿ, ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಂಪತ್ ಕುಮಾರ್ ಶೆಟ್ಟಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಹಮ್ಮದ್ ಅಲಿ, ವಿಫೋ ನ್ಯೂಸ್, ವಿಟ್ಲ.